ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 249. ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರೋಹಿಣಿ ಮೋಹನ್ ಮತ್ತು ವಿದ್ವಾನ್ ಸುರೇಶ್ ರಾವತ್ತೋರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ರಾಯ ಮುದಿದ ಶರತನ ನಾಡಿಸುತ್ತ ಕೈಕೇಯಿ ಸ್ವೀಯ ವಶದಲ್ಲಿ ಕೋಸಲವನಾಳಿದಂತೆ. ರಾಯ ಮುದಿದ ಶರತನನ್ ಆಡಿಸುತ್ತ ಕೈಕೇಯಿ ಸ್ವೀಯ ವಶದಲ್ಲಿ ಕೋಸಲವನಾಳಿದಂತೆ. ಮಾಯೆ ಬೊಮ್ಮನ ಬಿನದವಡಿಸಿ ನಮ್ಮೀ ಜಗವ ಕಾಯುವಳು ತನ್ನಿಚ್ಛೆ ಮಂಕುತಿಮ್ಮ. ಮಾಯೆ ಬೊಮ್ಮನ ಬಿನದವಡಿಸಿ ನಮ್ಮೀ ಜಗವ ಕಾಯುವಳು ತನ್ನಿಚ್ಛೆ ಮಂಕುತಿಮ್ಮ. ನಾವೆಲ್ಲರೂ ಬದುಕುತ್ತಿರುವುದು ಮಾಯಾ ಪ್ರಪಂಚದಲ್ಲಿ. ಮಾಯೆಯ ಶಕ್ತಿಗೆ ಒಳಗಾಗಿದ್ದೇವೆ. ಪ್ರಸಿದ್ಧ ಕಾವ್ಯವಾಗಿರುವ ರಾಮಾಯಣದ ಒಂದು ಭಾಗವನ್ನ ಮಾನ್ಯ ಡಿವಿಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ದಶರಥ ಮಹಾರಾಜನ ಕಿರಿಯ ಹೆಂಡತಿಯಾಗಿರುವ ಕೈಕೇಯಿಯು ಮಂಥರೆಯ ಮಾತನ್ನು ಕೇಳಿ ತಾನು ಕೇಳಲ್ಪಟ್ಟ ವರಗಳಿಂದ ತನ್ನ ಗಂಡನಾಗಿರುವ ದಶರಥ ಮಹಾರಾಜನಿಂದ ರಾಮನನ್ನು ಪಟ್ಟಕ್ಕೇರಿಸದೆ ತನ್ನ ಮಗನಾಗಿರುವ ಭರತನು ರಾಜನಾಗಬೇಕೆಂದು ಆಸೆಯನ್ನ ಮುಂದಿಟ್ಟಿದ್ದು, ಅದಕ್ಕಾಗಿ ತನ್ನ ಮೋಹದ ಬಲೆಯನ್ನ ಬೀಸಿ ದಶರಥ ಮಹಾರಾಜನನ್ನು ಒಪ್ಪಿಸುತ್ತಾಳೆ. ಮೋಹದ ಬಲೆಗೆ ದಶರಥ ಮಹಾರಾಜನು ಶರಣಾಗುತ್ತಾನೆ. ದುಃಖ ಸಂಕಟದ ಸ್ಥಿತಿಯಲ್ಲಿಯೂ ಇಲ್ಲಿ ಮೋಹವೇ ಗೆಲ್ಲುತ್ತದೆ. ಅಂತೆಯೇ ಪರಬ್ರಹ್ಮನು ಸಂತೋಷಪಡಿಸುತ್ತಾ ಈ ಮಾಯೆ ಎಂಬ ಮಾಯಾಂಗನೆ ತನ್ನ ಆಸೆಯಂತೆ ಈ ಜಗತ್ತನ್ನು ಆಳುತ್ತಿದೆ. ಹಾಗಾಗಿ ನಾವೆಲ್ಲರೂ ಮಾಯೆಯ ಪ್ರಭಾವಕ್ಕೆ ಒಳಗಾಗುತ್ತಿದ್ದೇವೆ. ಆದ್ದರಿಂದ ಮಾಯೆಯ ಪ್ರಭಾವದಿಂದ ಬಿಡಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಮಾತನ್ನು ಮಾನ್ಯ ಡಿವಿಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುತ್ತಾರೆ. ಇಚ್ಛೆಯಿಂದ ನಮ್ಮನ್ನು ನಾವು ಗೆದ್ದಾಗ ಮಾತ್ರವೇ ಅದು ಸಾಧ್ಯ. ನಾವು ಆ ಪ್ರಯತ್ನದಲ್ಲಿ ಮುಂದುವರಿಯೋಣ. ಬಂಧುಗಳೇ, ಸಹನೆ ವಜ್ರದ ಕವಚದ ಭಾಗದಿಂದ ಡಾಕ್ಟರ್ ರೋಹಿಣಿ ಮೋಹನ್ ಅವರು ಹಾಡಿರುವ ಕಗ್ಗವನ್ನ ಕೇಳಿ ಬರೋಣ. ಕಾಲನದಿಯಲ್ಲಿ ನಮ್ಮ ಬಾಳದೋಣಿಯು ಮೇರೆದು, ಕಾಲನದಿಯಲ್ಲಿ ನಮ್ಮ ಬಾಳದೋಣಿಯು ಮೇರೆದು ತೇಲುತ್ತೆ ಭಯವ ಕಾಣದೆ ಸಾಗುತ್ತಿರಲು. ಕಾಲನದಿಯಲ್ಲಿ ನಮ್ಮ ಬಾಳದೋಣಿಯು ಮೇರೆದು ತೇಲುತ್ತೆ ಭಯವ ಕಾಣದೆ ಸಾಗುತ್ತಿರಲು. ಗಾಳಿಯಾವಗಮು ಬಂದೆತ್ತಣಿನು ಬೀಸುತ್ತ, ಗಾಳಿಯಾವಗಮು ಬಂದೆತ್ತಣಿನು ಬೀಸುತ್ತ ಮೇಲ ಕೀಳಾಗಿ ಪೋದು ಮಂಕುತಿಮ್ಮ. ಗಾಳಿಯಾವಗಮು ಬಂದೆತ್ತಣಿನು ಬೀಸುತ್ತ ಮೇಲ ಕೀಳಾಗಿ ಪೋದು ಮಂಕುತಿಮ್ಮ. ಮೇಲ ಕೀಳಾಗಿ ಪೋದು ಮಂಕುತಿಮ್ಮ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗ ಮಾಲಿಕೆಯೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.